ಡಾಕ್ಟರ್ ಲಯನ್ ಕಲ್ಪನಾ ಅಶ್ಫಾಕ್ ಇವರನ್ನು ಪ್ರೀತಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿರುವ ಮಾನ್ಯ ಮುಖ್ಯಾಧಿಕಾರಿಯವರನ್ನು ಶ್ರೀಮತಿ ರೇಖಾರವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಿರಿಯ ಅಭಿಯಂತರ ತುಳಸಿದಾಸ ಇವರನ್ನು ಸುದೀನ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಂತೇಳಿ. ಹಾಗೆ ಇವತ್ತಿನ ಪೌರ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಆರೋಗ್ಯ ಮಾಹಿತಿಯನ್ನು ಕೊಡಲು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಡಾಕ್ಟರ್ ರಾಧಿಕಾ ಹಾಗೂ ಡಾಕ್ಟರ್ ಅಭಿನವ್ ಸುವರ್ಣ ಇವರನ್ನು ಕೂಡ ನಮ್ಮ ಪುರಸಭೆ ವತಿಯಿಂದ ಹಾರ್ದಿಕವಾಗಿ ಸ್ವಾಗತಿಸುತ್ತಾ, ನಮ್ಮ ಪುರಸಭೆಯ ಸಿಬ್ಬಂದಿ ಶ್ರೀಮತಿ ಸೌಮ್ಯ ಇವರು ರಾಧಿಕಾ ಅವರನ್ನು ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮನೆಯಲ್ಲಿ ನಾವು ಶುರು ಮಾಡಿದರೆ ಆಮೇಲೆ ನಮ್ಮ ಸೊಸೈಟಿ ಅವರು ನಮ್ಮನ್ನು ನೋಡಿ ಫಾಲೋ ಮಾಡ್ತಾರೆ ಅಂತ ಹೇಳ್ತಾ ಇದ್ದೇನೆ. ಫಸ್ಟು ಒಂದು ಅಭ್ಯಾಸ ಮಾಡ್ಕೊಳ್ಳಿ ಅಂದು ನಾನು ಫಸ್ಟ್ ಕೈ ತೊಳೆಯೋದೊಂದು ಅಭ್ಯಾಸ ಮಾಡ್ಕೊಳ್ಳಿ, ಅಲ್ಲೇ ಅರ್ಧ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ನಮಗೆ ಕಣ್ಣಲ್ಲಿ ಕಾಣದೇ ಇರುವ ಎಷ್ಟೋ ಕೀಟಾಣುಗಳು ಗಲೀಜು ಕೈಯಲ್ಲೇ ಇರ್ತದೆ, ನಮಗೆ ಗೊತ್ತಾಗದೆ ನಾವು ಬಾಯಿಗೆ ಹಾಕ್ತೀವಿ, ಅಲ್ಲಿ ಎಷ್ಟು ರೋಗಗಳನ್ನು ನಾವು ಕಮ್ಮಿ ಮಾಡ್ಬೋದಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ಕೈ ತೊಳೆಯೋದೊಂದು ಅಭ್ಯಾಸ ಮಾಡಿ. ಕೆಲಸ ಮಾಡುವಾಗ ಈಗ ಗಲೀಜು ನೀರು ಅದನ್ನೆಲ್ಲ ಮುಟ್ಟುವಾಗ ಈ ಗ್ಲೌಸ್ ಉಪಯೋಗಿಸಿ ಅಂತ ನಾನು ಹೇಳ್ತಿದ್ದೇನೆ. ಯಾಕಂದರೆ ಅದೊಂದು ನಿಮಗೆ ಒಂದು ಸುರಕ್ಷಿತರ ಆಗಿರ್ತದೆ. ಎಷ್ಟೋ ನಮ್ಮ ಕೈಯಲ್ಲಿ ಸಣ್ಣ ಸಣ್ಣ
ಪೋರ್ಸ್ ಥರ ನಾವು ಹೇಳ್ತೀವಿ ಮೆಡಿಸಿನ್ ಟರ್ಮಲ್ಲಿ, ಅದು ಅದರ ಒಳಗೆ ಈ ಕೀಟಾಣುಗಳೆಲ್ಲ ಹೋದರೆ ಕೈಗೆ ಇನ್ಫೆಕ್ಷನ್ ಆಗೋ ಚಾನ್ಸ್ ಇದೆ. ಅದು ನಾವು ಗ್ಲೌಸ್ ಹಾಕಿದರೆ ಅದು ಕಮ್ಮಿ ಆಗುತ್ತೆ. ಮತ್ತು ಬಜಿ ಕಾರಲ್ಲಿ ನಾವು ಗಲೀಜು ನೀರಲ್ಲೆಲ್ಲ ನಡೆಯುವಾಗ, ಕೆಲಸ ಮಾಡುವಾಗ ಮಲೇರಿಯಾ, ಫೈಲೇರಿಯಾ ಆ ಥರದ್ದೆಲ್ಲ ರೋಗಗಳಾಗೋ ಚಾನ್ಸ್ ಇದೆ. ಯಾಕಂದರೆ ಅಲ್ಲಿಯೂ ಚಿಕ್ಕ ಚಿಕ್ಕ ಹೊಟ್ಟೆಗಳಿವೆ, ಅಲ್ಲಿ ಅದರೊಳಗೆ ಕೀಟಾಣು ಹೋದರೆ ಕಾರು ದಪ್ಪ ಆಗೋ ಚಾನ್ಸ್ ಇದೆ. ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು ಗ್ಲವ್ಸ್ ಹಾಕಿ. ಮತ್ತು ಗಮ್ ಬೂಟ್ಸ್ ಹಾಕೋದಕ್ಕೆ ನಾನು ವಿನಂತಿ ಮಾಡ್ತಿದ್ದೇನೆ. ಈ ಟೈಮಲ್ಲಿ, ಈ ಕೊರೋನಾ ಟೈಮಲ್ಲಿ ಅದೆರಡು ಶಾಸ್ತ್ರ ಜೊತೆ ಇನ್ನೊಂದು ಶಾಸ್ತ್ರ ನಾನು ಉಪಯೋಗಿಸಕ್ಕೆ ಹೇಳಿದ್ದು, ಅದು ಮಾಸ್ಕ್. ನಾವು ಎಲ್ಲರೂ ಸರಿಯಾಗಿ ಮಾಸ್ಕ್ ಹಾಕಬೇಕು, ಈ ಮುಖಕ್ಕೆ ಮಾಸ್ಕ್ ಹಾಕಬೇಕು. ಅದರಲ್ಲಿ ತುಂಬ ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ. ನಾವು ಒಂದೊಂದು ಚಿಕ್ಕ ಚಿಕ್ಕ ಹೆಜ್ಜೆ ಮುಂದೆ ತಗೊಂಡ್ರೆ ದೊಡ್ಡ ದೊಡ್ಡ ಕೆಲಸ ಮಾಡ್ಬೋದಂತ ನಾನು ನಿಮಗೆ ಹೇಳ್ತಿದ್ದೇನೆ. ಕೆಲವರಿಗೆ ಈ ಸಿಂಪ್ಟಮ್ಸ್, ಈ ಫೀವರ್ ಇದೆಲ್ಲ ಕಾಣುವುದಿಲ್ಲ, ಆದರೆ ಅವರು ಕ್ಯಾರಿಯರ್ ಥರ ಆಟ ಆಡ್ತಾರೆ. ಏಕೆಂದರೆ ಅವರಿಗೆ ರೋಗ ಬಂದು ಅವರಿಗೆ ಫೀವರ್, ಕಾಫ್ ಅದೆಲ್ಲ ತೋರುವುದಿಲ್ಲ, ಆದರೆ ಅವರಲ್ಲಿ ವೈರಲ್ ಲೋಡ್ ಅಂತ ಇರ್ತದೆ. ಅವರು ಮನೆಗೆ ಹೋದಾಗ ಅವರು ಅವರ ಫ್ಯಾಮಿಲಿಯವರನ್ನು, ಅವರ ಕುಟುಂಬ ಅವರನ್ನು ರಿಸ್ಕಲ್ಲಿ ಹಾಕುವ ಚಾನ್ಸ್ ಇದೆ. ಅದಕ್ಕೆ ನಿಮಗೋಸ್ಕರ ಅಲ್ಲದೆ ನಿಮ್ಮ ಕುಟುಂಬ ಅವರಿದ್ದು, ನಿಮ್ಮ ಹಿರಿಯ ಕಾರ್ಯವರಿಗೆ ರಿಸ್ಕ್ ಕಮ್ಮಿ ಮಾಡಲು ನೀವು ನಿಮ್ಮ ಹೃದಯ, ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕು, ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ತಿದ್ದೀನಿ. ಡಾಕ್ಟರ್ ಅಭಿನವ್ ಹೇಳಿದಾಗೆ ಇವತ್ತು ನಿಮಗೆ ಸಾಮಾನ್ಯವಾಗಿ ಎಲ್ಲ ವಿಷಯಗಳು ತಿಳ್ಕೊಬೇಕಾಗಿದ್ದ ವಿಷಯಗಳನ್ನ ಇವತ್ತು ನಾವು ಹೇಳಿಕ್ಕೆ ಬಂದಿರೋದು. ಮೇನ್ ನಿಮಗೆ ಏನಂತ ಅಂದರೆ ನಿಮ್ಮ ಆರೋಗ್ಯ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತೀರಾ, ಮತ್ತು ಏನಾದರೂ ಕಾಯಿಲೆಗಳು ಬಂದಾಗ ನೀವು ಹೇಗೆ ಕಾಯಿಲೆಗಳನ್ನ ವೈದ್ಯರ ಹತ್ರ ತೋರಿಸ್ಕೊಂಡು ಕಮ್ಮಿ ಮಾಡ್ಕೋಬೇಕು, ಅದ್ರ ಬಗ್ಗೆ ಹೇಳ್ತೀನಿ. ಮೊದಲು ನೀವು ಆರೋಗ್ಯವಾಗಿರ್ಬೇಕಂತ ಅಂದರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಅಂತಿರುತ್ತೆ, ಅದನ್ನು ಇಂಗ್ಲೀಷಲ್ಲಿ ಇಮ್ಯುನಿಟಿ ಅಂತಾರೆ. ಅದು ನಿಮ್ಮ ದೇಹದಲ್ಲಿ ಚೆನ್ನಾಗಿರಬೇಕು. ನಿಮಗೆ ರೋಗ ನಿರೋಧಕ ಶಕ್ತಿ ನಿಮ್ಮ ದೇಹದಲ್ಲಿ ಚೆನ್ನಾಗಿದ್ದರೆ, ಯಾವುದಾದ್ರೂ ಕಾಯಿಲೆ ಏನಾದರೂ ಬಂದರೆ, ಯಾವುದಾದ್ರೂ ಇನ್ಫೆಕ್ಷನ್ ಏನಾದರೂ ಆದರೆ ಅದು ಹೇಗಾಗುತ್ತೆ, ಯಾವುದಾದ್ರೂ ಬ್ಯಾಕ್ಟೀರಿಯಾ ಅಥವಾ ವೈರಸ್ ಕೀಟಾಣುಗಳು ನಿಮ್ಮ ಬಾಡಿಯಲ್ಲಿ ಸೇರಿಕೊಂಡು ನಿಮ್ಗೆ ಏನಾದರೂ ಇನ್ಫೆಕ್ಷನ್ ಆಗುತ್ತೆ. ನಿಮ್ಮ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದರೆ ಏನಾಗುತ್ತೆ, ಬ್ಯಾಕ್ಟೀರಿಯಾ ಮತ್ತು ವೈರಸ್ ಕೀಟಾಣುಗಳು ಅದರಿಂದ ರೋಗ ನಿರೋಧಕ ಶಕ್ತಿ ಅದರಿಂದ ಫೈಟ್ ಮಾಡಿ ನಿಮಗೆ ಬಂದಿರೋ ಕಾಯಿಲೆಗಳನ್ನ ಕಮ್ಮಿ ಆಗುತ್ತೆ. ಈ ಕೆಲವರಲ್ಲಿ ರೋಗ ನಿರೋಧಕ ಶಕ್ತಿ ತುಂಬ ಕಮ್ಮಿ ಇರುತ್ತೆ. ಅಂಥವರಲ್ಲಿ ಏನಾಗುತ್ತೆ, ಕಾಯಿಲೆಗಳು ಬೇಗ ಗುಣ ಆಗೋಲ್ಲ, ತುಂಬ ದಿನ ತಗೊಳುತ್ತೆ, ಮತ್ತು ಔಷಧಿ ಕೊಟ್ಟು ಕಮ್ಮಿ ಆಗ್ತಾರಲ್ಲ. ಅಂಥವ್ರು ಏನು ಮಾಡಬೇಕು, ಇವಾಗ ನೀವೇನು ತೊಗೊಳ್ತಿರಲ್ಲ ಆ ಆಹಾರದಲ್ಲೇ ನೀವು ಏನು ತೊಗೊಳ್ತೀರ ಆಹಾರನೂ ಅದು ಮುಖ್ಯವಾಗುತ್ತದೆ. ಈಗ ನೀವು ಏನು ಹಣ್ಣು ತೊಗೊಳ್ತೀರಲ್ಲ, ಹಣ್ಣು ಸಿಟ್ರಸ್ ಹಣ್ಣು ಅಂತ ಬರುತ್ತೆ, ಅದು ಯಾವುದಾದಂದರೆ ಕಿತ್ತಳೆ ಹಣ್ಣು ಇರ್ಬೋದು, ಮೂಸಂಬೆ ಇರ್ಬೋದು, ದ್ರಾಕ್ಷಿ ಇರ್ಬೋದು. ಈ ಥರ ಹಣ್ಣುಗಳಲ್ಲಿ ಏನಿರುತ್ತೆ, ವಿಟಮಿನ್ಸ್ ಎಲ್ಲ ಜಾಸ್ತಿ ಇರುತ್ತೆ, ವಿಟಮಿನ್ ಸಿ ಅಂತ ಇರೋದು. ಅದೆಲ್ಲ ನಿಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಜಾಸ್ತಿ ಹೆಚ್ಚಿಸುತ್ತದೆ. ಮತ್ತು ಇನ್ನು ಬೇರೆ ಆಹಾರ ಅಂದರೆ ಬೆಳ್ಳುಳ್ಳಿ ಇರ್ಬೋದು, ಶುಂಠಿ ಇರ್ಬೋದು. ಶುಂಠಿ ಅಂದರೆ ಇವಾಗ ಕೊರೋನಾ ಎಲ್ಲ ಜಾಸ್ತಿ ಕೆಮ್ಮು ಅಂತ ಎಲ್ಲ ಹೇಳ್ತಿರ್ತಾರೆ, ಅದು ಆ ರೋಗ ಲಕ್ಷಣಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಶುಂಠಿ ಕಷಾಯ ಅಥವಾ ಶುಂಠಿನ ನೀವು ಆಹಾರದಲ್ಲಿ ಬಳಸೋದ್ರಿಂದ ಈ ಲಕ್ಷಣಗಳನ್ನ ಕಮ್ಮಿ ಮಾಡ್ಬೋದು. ಗಂಟಲು ಕಿರಿಕಿರಿ ಎಲ್ಲ ಕಮ್ಮಿ ಮಾಡ್ಬೋದು. ಬೆಳ್ಳುಳ್ಳಿ ಇರ್ಬೋದು, ಬಾದಾಮಿ, ಮೊಸರು ಇದೆಲ್ಲ ಜಾಸ್ತಿ ಉಪಯೋಗಿಸೋದ್ರಿಂದ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಬೋದು. ಮತ್ತು ಈ ರೋಗ ನಿರೋಧಕ ಶಕ್ತಿ ಯಾರಲ್ಲಿ ಕಮ್ಮಿ ಇರುತ್ತೆ ಅಂಥವರಲ್ಲೇ ಜಾಸ್ತಿ ನಾವು ಕೊರೋನಾ ವೈರಸ್ ಇದೆಯಲ್ಲ ಅದ್ರ ಪರಿಣಾಮ ಜಾಸ್ತಿ ಬೀರುತ್ತೆ. ರೋಗ ನಿರೋಧಕ ಶಕ್ತಿ ಕಮ್ಮಿ ಯಾರಲ್ಲಿರುತ್ತೆ ಅಂತಂದರೆ, ಈಗ ಶುಗರ್ ಕಾಯಿಲೆ ಯಾರಲ್ಲಿರುತ್ತೆ ಅವ್ರಿಗೆ, ಅಥವಾ BP ಕಾಯಿಲೆ ಇರೋರು, ಅವರೆಲ್ಲ ತುಂಬ ಸ್ವಲ್ಪ ರೋಗ ಲಕ್ಷಣಗಳು ಕಾಣಿಸ್ದಾಗಲೇ ಅವರು ವೈದ್ಯರನ್ನು ಭೇಟಿ ಮಾಡಬೇಕು. ಇದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ಡಾಗಿ ಆಗ್ತಾ ಇರೋ ಕಾಯಿಲೆ ಆದ್ದರಿಂದ ನೀವು ಮಾಸ್ಕ್ ನೀಟಾಗಿ ಧರಿಸ್ಬೇಕು. ಎಲ್ಲರೂ ಮಾಸ್ಕ್ ಹಾಕ್ತಾರೆ, ಮಾಸ್ಕ್ ಹಾಕಲ್ಲ ಅಂತಲ್ಲ, ಆದರೆ ಹೆಂಗೆ ಯೂಸ್ ಮಾಡಬೇಕಂತ ಬರಲ್ಲ. ಹಾಕಿರ್ತಾರೆ, ಮೂಗು ಕೆಳಗಡೆ ಹಾಕಿರ್ತಾರೆ, ಬಾಯಿ ಕೆಳಗಡೆ ಹಾಕಿರ್ತಾರೆ. ಅದರಿಂದ ನಾವೇನಕ್ಕೆ ಆಗ್ತಾಯಿದ್ದೀವಿ ಅಂದರೆ ಇನ್ನೊಬ್ರಿಗೆ ಸ್ಪ್ರೆಡ್ ಆಗಬಾರ್ದು, ಇಲ್ಲ ಬೇರೆಯವರಿಂದ ನಮಗೆ ಸ್ಪ್ರೆಡ್ ಆಗಬಾರ್ದು ಅಂತ. ಮಾತಾಡಬೇಕಾದ್ರೂ ಅಷ್ಟೇ ಮಾಸ್ಕ್ ಹಾಕ್ಕೊಂಡೇ ಮಾತಾಡಬೇಕು, ಇಲ್ಲಾಂದರೆ ಸ್ಪ್ರೆಡ್ ಆಗ್ತಾನೆ ಇರುತ್ತೆ ಒಬ್ಬೊಬ್ಬರಿಗೆ. ಸೊ ಮಾಸ್ಕ್ ನೀಟಾಗಿ ಧರಿಸಿ. ಮತ್ತು ಎಲ್ಲಾದರೂ ಮನೆಯಿಂದ ಆಚೆ ಹೋಗಿ ಬಂದ ತಕ್ಷಣ ಕೈಕಾಲು ತೊಳ್ಕೊಂಡು ಸೋಪಲ್ಲಿ ನೀಟಾಗಿ ಕೈಕಾಲು ತೊಳ್ಕೊಂಡು ಮತ್ತೆ ಬೇರೆ ಏನಾದರೂ ಕೆಲಸ ಮಾಡಿ.
ಮತ್ತು ಇನ್ನೊಂದು ಏನಂತ ಅಂದರೆ ಈ ಜಂತುಹುಳು ಕಾಯಿಲೆ ಅಂತ ಇದು ಸ್ಟಾರ್ಟ್ ಆಗ್ತಿದೆ. ನಿಮಗೆಲ್ಲ ಯಾರಿಗಾದ್ರೂ ಫೋನ್ ಮಾಡಿದಾಗ ಕೇಳ್ತಾ ಇರ್ಬೋದು, ಮಕ್ಕಳಲ್ಲಿ ಜಂತುಹುಳು ಕಾಯಿಲೆ ಜಾಸ್ತಿ ಕಾಣಿಸ್ಕೊತಿದೆ. 1 ರಿಂದ 19 ವರ್ಷಗಳವರೆಗಿನ ಮಕ್ಕಳೆಲ್ಲ ಆಲ್ಬೆಂಡೋಜಾಲ್ ಮಾತ್ರೆ ಅಂತ ಬರುತ್ತೆ. ಈ ಆಶಾ ವರ್ಕರ್ ಅಥವಾ ಅಂಗನವಾಡಿ ವರ್ಕರ್ ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಅದು ಇವಾಗ 21ನೇ ತಾರೀಕುವರೆಗೂ ಕೊಡ್ತಾರೆ ಅಂತಿತ್ತು. ಇದು ಆಲ್ರೆಡಿ ಡೇಟ್ ಮುಗಿದಿದೆ. ಯಾರಾದರೂ ಮಕ್ಕಳು ಮನೇಲಿದ್ದು ಆ ಆಲ್ಬೆಂಡೋಜಾಲ್ ಮಾತ್ರೆ ಕೊಡಿಸಿಲ್ಲ ಅಂತಂದರೆ ಹೋಗ್ಬಿಟ್ಟು ಕೊಡಿಸಿ. ಅದು ಅಂದರೆ ಮಕ್ಕಳೆಲ್ಲ ಮನೆಯಿಂದ ಆಚೆ ಎಲ್ಲ ಆಟಾಡ್ತಿರ್ತಾರೆ, ಮಣ್ಣಲ್ಲಿ ಆಟಾಡ್ತಿರ್ತಾರೆ, ಅವ್ರು ಮಣ್ಣೆಲ್ಲ ತಿನ್ಬೋದು. ಅದರಿಂದ ಆ ಜಂತುಹುಳ ಕಾಯಿಲೆ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಮಾತ್ರೆಯನ್ನು ತೊಗೊಳೋದ್ರಿಂದ ಆ ಜಂತುಹುಳು ಕಾಯಿಲೆನ ಕಮ್ಮಿ ಮಾಡ್ಬೋದು. ಮತ್ತು ದೊಡ್ಡವರಲ್ಲೂ ಈ ಕಾಯಿಲೆಗಳು ಬರ್ಬೋದು. ಅಂದರೆ ಹೊಲ ಗದ್ದೆಗಳೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ಅಲ್ಲಿ ಕೆಸರಲ್ಲೆಲ್ಲ ಕೆಲಸ ಮಾಡ್ತಿರ್ತಾರೆ. ಏನಾದರೂ ಚಿಕ್ಕ ಚಿಕ್ಕ ಗಾಯ ಏನಾದರೂ ಆಗಿದ್ರೆ ಅಲ್ಲಿ ಕೆಲಸ ಮಾಡಬೇಕಿದ್ರೆ ಆ ಹುಳುಗಳೆಲ್ಲ ಆ ಗಾಯದ ಮೂಲಕ ಹೋಗ್ಬಿಟ್ಟು ಏನಾಗುತ್ತೆ, ಶರೀರದೊಳಗಡೆ ಹೋಗ್ಬಿಟ್ಟು ಅದು ರಕ್ತನ ಹೀರ್ತಾ ಬರುತ್ತೆ. ರಕ್ತ ಹೀರೋದ್ರಿಂದ ಏನಾಗುತ್ತೆ, ನಮ್ಮ ಶರೀರದಲ್ಲಿರೋ ರಕ್ತ ಕಮ್ಮಿಯಾಗಿ ರಕ್ತಹೀನತೆ ಆಗುತ್ತೆ. ಅದರಿಂದ ನಮ್ಮ ಶಕ್ತಿ ಕಮ್ಮಿ ಆಗುತ್ತೆ, ವೀಕ್ನೆಸ್ ಥರ ಆಗುತ್ತೆ. ಸೊ ಇದನ್ನು ತಡೆಗಟ್ಟಬೇಕಂತ ಅಂದರೆ ನೀವು ಎಲ್ಲೇ ಗದ್ದೆಗಳಲ್ಲಿ ಅಥವಾ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರು, ಎಲ್ಲೇ ಹೋಗ್ಬೇಕಿದ್ರು ನಾನು ಚಪ್ಪಲ್ಸ್ ಯೂಸ್ ಮಾಡಬೇಕು, ಕೆಸರಲ್ಲಿ ಕೆಲಸ ಮಾಡಬೇಕಿದ್ರೆ ಬೂಟ್ಸ್ ಯೂಸ್ ಮಾಡಬೇಕು. ಈ ಥರ ನೀವು ನಿಮ್ಮ ಪ್ರೊಟೆಕ್ಟಿವ್ ಮೆಷರ್ಸ್ನ ನೀವು ಜಾಸ್ತಿ ಮಾಡಿಕೊಂಡಾಗ ನಿಮಗೆ ಕಾಯಿಲೆ ಬರೋದನ್ನು ನೀವು ಕಮ್ಮಿ ಮಾಡ್ಕೋಬೋದು. ಮತ್ತು ಇನ್ನೊಂದು ಇಲ್ಲಿ ಮ್ಯಾಂಗ್ಳೂರಲ್ಲಿ ಜಾಸ್ತಿ ನೋಡ್ಬೋದಾದ ಕಾಯಿಲೆ ಅಂತಂದರೆ ಮಲೇರಿಯಾ ಮತ್ತು ಡೆಂಗಿ ಜ್ವರ. ಇದು ಅಂದರೆ ಕೊರೋನಾ ಥರ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗೋ ಥರ ಅಲ್ಲ, ಇದು ಸೊಳ್ಳೆ ಕಚ್ಚೋದ್ರಿಂದ ಬರೋದು. ಸೊ ನೀವೇನು ಮಾಡಬೇಕಂತಂದರೆ ಸೊಳ್ಳೆಗಳ ನಿಯಂತ್ರಣ ಮಾಡಬೇಕು. ನಿಮ್ಮ ಮನೆ ಸುತ್ತಮುತ್ತಲಿನ ಅಥವಾ ಮನೆ ಒಳಗೆ ನೀವು ಹೆಂಗೆ ಏನೋ ಸ್ವಚ್ಛತೆ ಮೇಂಟೈನ್ ಮಾಡ್ತೀರ ಅದ್ರ ಮೇಲೆ ಸೊಳ್ಳೆಗಳು ಎಲ್ಲಿ ಉತ್ಪತ್ತಿ ಜಾಸ್ತಿ ಆಗುತ್ತೆ. ನೀವು ದೊಡ್ಡ ಡ್ರಮ್ಮಲ್ಲಿ ನೀರೆಲ್ಲ ಜಾಸ್ತಿ ಸಂಗ್ರಹಿಸಿ ಏನಾದರೂ ತುಂಬ ದಿನ ಇಟ್ಟಿದ್ರೆ ಅಥವಾ ಕಸನೆಲ್ಲ ಮನೆ ಮುಂದ್ಗಡೆ ಜಾಸ್ತಿ ಸಂಗ್ರಹಿಸ್ತಿದ್ರೆ ಅಂಥ ಜಾಗದಲ್ಲಿ ಸೊಳ್ಳೆಗಳು ಜಾಸ್ತಿ ಉತ್ಪತ್ತಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ಬೇಕು, ನೀವು ನೀರೆಲ್ಲ ಜಾಸ್ತಿ ದಿನ ಸಂಗ್ರಹಿಸಬಾರ್ದು. ಒಂದು ದಿವಸ ನೀರು ಏನು ತುಂಬ್ಕೊಬಂದಿರ್ತೀರ ಅದನ್ನು ಒಂದೇ ದಿವಸದಲ್ಲಿ ಖಾಲಿ ಮಾಡಬೇಕು. ಮತ್ತು ಕಸ ಎಲ್ಲ ಆಚೆ ಜಾಸ್ತಿ ಹಾಕೋದನ್ನು ಕಮ್ಮಿ ಮಾಡಬೇಕು. ಇದರಿಂದ ಸೊಳ್ಳೆಗಳು ನಿಮ್ಮ ಮನೆಯಲ್ಲಿ ಸೊಳ್ಳೆಗಳು ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದರಿಂದನೂ ಸೊಳ್ಳೆಗಳು ಕಮ್ಮಿ ಆಗಲಿಲ್ಲ ಅಂತಂದರೆ ಇದು ಸೊಳ್ಳೆ ಪರ್ದ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ಮತ್ತು ಎಲ್ಲ ಕಿಟಕಿಗಳಿಗೂ ಮೆಶ್ ಬರುತ್ತೆ, ಅದನ್ನು ಮೆಶೆಲ್ಲ ಯೂಸ್ ಮಾಡಿದ್ರೆ ಸೊಳ್ಳೆಗಳ ಕಾಟ ಕಮ್ಮಿ ಆಗುತ್ತೆ. ಮತ್ತು ಗುಡ್ ನೈಟ್ ಕಾಯಿಲ್ ಯೂಸ್ ಮಾಡ್ಬೋದು. ಇದರಿಂದ ಸೊಳ್ಳೆಗಳ ನಿಯಂತ್ರಣ ನೀವೇ ಮಾಡ್ಬೋದು. ಇವಿಷ್ಟು ಕಮ್ಮಿ ಆಗಲಿಲ್ಲ ಅಂತಂದರೆ ನೀವು ಮುನ್ಸಿಪಾಲಿಟಿಯವ್ರಿಗೆ ಕಂಪ್ಲೇಂಟ್ ಮಾಡಿದ್ರೆ ಮುನ್ಸಿಪಾಲಿಟಿಯವರು ಇಂಡೋರ್ ರೆಸಿಡಿಯಲ್ ಸ್ಪ್ರೇ ಅಂತ ಇವಾಗ ಕಂಪ್ಲೇಂಟ್ ಮಾಡಿದ್ರೆ ಎಲ್ಲ ರೋಡ್ಗಳಿಗೂ ಬಂದುಬಿಟ್ಟು ಅವ್ರು ಸ್ಪ್ರೇ ಮಾಡಿಬಿಟ್ಟು ಹೋಗ್ತಾರೆ. ಅದರಿಂದನೂ ನೀವು ಸೊಳ್ಳೆಗಳನ್ನ ಕಮ್ಮಿ ಮಾಡ್ಬೋದು. ಮೇನ್ ಏನು ಇವತ್ತಿಂದು ಹೇಳ್ಬೇಕಂತಂದರೆ ನಿಮ್ಮ ಸ್ವಚ್ಛತೆ ನೀವು ಎಷ್ಟು ಕಾಪಾಡ್ಕೊಳ್ತೀರೋ ಅಷ್ಟು ನಿಮಗೆ ಒಳ್ಳೆಯದು, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಧ್ಯಕ್ಷರಾದಂಥ ಶ್ರೀಮತಿ ಲಯನ್ ಡಾಕ್ಟರ್ ಕಲ್ಪನಾ ಅಶ್ವಕ್ ಅವರು ಸಭೆಯನ್ನು ಉದ್ದೇಶಿಸಿ 2 ಮಾತು ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ನಮಸ್ಕಾರ. ಇವತ್ತು ಪೌರ ಕಾರ್ಮಿಕ ದಿನಾಚರಣೆ ಇಲ್ಲಿ ಉಲ್ಲಾಲ್ ಸೋಮೇಶ್ವರ ಇದರಲ್ಲಿ ನೀವು ಮಾಡೋದು ಸೇವೆ ನಮಗೆ ಎಲ್ಲರಿಗೆ ನಿಮ್ಮ ಮೇಲೆ ತುಂಬ ಉಪಕಾರ ಇದೆ. ಯಾಕೆಂದರೆ ತುಂಬ ಮಂದಿ ಈ ಸೇವೆಯನ್ನು ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನೀವು ಮಾಡೋದು ಸೇವೆ ನಮ್ಮಿಂದ ನಿಮ್ಮ ಮೇಲೆ ತುಂಬ ಉಪಕಾರ ಇದೆ. ಮಾತ್ರ ಅದೇ ಇವರು ಹೇಳಿದಾಗೆ, ಡಾಕ್ಟರ್ ರಾಧಿಕಾ ಮತ್ತು ಡಾಕ್ಟರ್ ಅಭಿನವ್ ಹೇಳಿದಾಗೆ, ನೀವು ನಿಮ್ಮ ದೇಹವನ್ನು ನೀವು ನೋಡ್ಕೊಳ್ಬೇಕು. ನೀವು ಸ್ವಲ್ಪ ಜಾಗ್ರತೆ ಮಾಡಿ ಗ್ಲೌಸ್ ಹಾಕಿ, ಬೂಟ್ಸ್ ಹಾಕಿ, ಮಾಸ್ಕ್ ಹಾಕಿ, ಅದನ್ನು ನಿಮ್ಮ ದೇಹವನ್ನು ನೀವೇ ನೋಡ್ಕೊಳ್ಬೇಕು. ಬೇರೆ ಯಾರು ನೋಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಆಯಿತಾ? ಸೊ ನಿಮ್ಮ ದೇಹ ಮತ್ತು ನಿಮ್ಮ ಫ್ಯಾಮಿಲಿ, ನಿಮ್ಮ ಬಂಧುಗಳನ್ನು ನೀವೇ ನೋಡ್ಕೊಳ್ಬೇಕು. ಅದಕ್ಕೆ ನೀವು ಸ್ವಲ್ಪ ಜಾಗ್ರತೆಯಲ್ಲಿ ನಿಮ್ಮ ಕೆಲಸ ಮಾಡುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಅಷ್ಟೇ ನನ್ನ ಮಾತು. ಇಲ್ಲಿ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ನಾಶ್ಪಾಕ್ ಇವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ ಪೌರ ಕಾರ್ಮಿಕರಿಗೆ ಮುಖ್ಯ ಅಧಿಕಾರಿಯವರು ನಡೆಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಕಾರ್ಮಿಕರಿಗೆ ಆಟೋಟ ಸ್ಪರ್ಧೆಗಳನ್ನು ನಡೆಸಲಾಗಿತ್ತು. ಈ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಹಮ್ಮಿಕೊಂಡಿದ್ದೇವೆ. ಈ ಬಹುಮಾನ ವಿತರಣೆಯನ್ನು ನಡೆಸಿಕೊಡುವಂತೆ ಪುರಸಭಾ ಮುಖ್ಯಾಧಿಕಾರಿ ಹಾಗೂ ಅತಿಥಿ ಗಣ್ಯರಂತ ವಿನಂತಿಸಿಕೊಳ್ತಾ ಇದ್ದೇನೆ. ಮ್ಯೂಸಿಕಲ್ ಚೇರ್ ಅಲ್ಲಿ ತಾವು ಬಂದು ಬಹುಮಾನ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಾಯೋಜಕರು, ಈ ಬಹುಮಾನ ವಿತರಣೆಯ ಪ್ರಾಯೋಜಕರಾದಂತಹ ಲಯನ್ಸ್ ಕರೆಸ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ಶ್ರೀಮತಿ ಲತಾ, ಇವರು ಬಹುಮಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಮೇಡಮ್. ಲಿಂಬೆ ಹಣ್ಣನ್ನು ಚಮಚದಲ್ಲಿಟ್ಟು ನಡಿಗೆಯನ್ನು ಪ್ರಥಮ ಬಹುಮಾನ ಕೃಷ್ಣ ಲಮಾಣಿ, ಇವರು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ಆಶಾ ಒಡತ್ಯಾರ್, ಇವರು ಕೂಡ ಬಹುಮಾನವನ್ನು ಪಡೆದುಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಲ್ಲಿ ಪ್ರಥಮ ಬಹುಮಾನ ಕವಿತಾ ಲಮಾಣಿ, ಇವರು ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನವನ್ನು ದೇವೇಂದ್ರ ಒಡತ್ಯಾರ್ ಇವರು ಪಡ್ಕೊಂಡಿದ್ದಾರೆ, ಇವರು ಕೂಡ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಉಮೇಶ್ ಬಂಗೇರ, ಇವರು ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನವನ್ನು ಕವಿತಾ ಲಮಾಣಿಯವರು ಪಡ್ಕೊಂಡಿದ್ದಾರೆ, ಇವರು ಕೂಡ ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪರವಾಗಿಲ್ಲ. ಸ್ಟ್ರಾ ಗೇಮ್, ಇದರಲ್ಲಿ ಪ್ರಥಮ ಬಹುಮಾನ ಕವಿತಾ ಲಮಾಣಿ, ಇವರು ಬಹುಮಾನವನ್ನು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದ್ವಿತೀಯ ಬಹುಮಾನ ಉಮೇಶ್ ಬಂಗೇರ, ಇವರು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರಥಮ ಬಹುಮಾನ ಇಬ್ಬರಿಗೆ ಹಂಚಿಕೊಂಡು ಹೋಗಿದೆ, ಉಮೇಶ್ ಬಂಗೇರ ಕವಿತಾ. ದ್ವಿತೀಯ ಬಹುಮಾನ ಕೃಷ್ಣ ಲಮಾಣಿ, ಇವರು ಪಡ್ಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಹುಮಾನ ವಿತರಿಸಿದಂತ ತಮ್ಗೆಲ್ರಿಗೂ ಆರ್ಥಿಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಬಹುಮಾನದ ಪ್ರಾಯೋಜಕತ್ವವನ್ನು ಮಾಡಿದಂತಹ ಕಾವೇರಿ ಲಯನ್ಸ್ ಕ್ಲಬ್ನ ಎಲ್ಲ ತಂಡದ ಅಧ್ಯಕ್ಷರು ಸದಸ್ಯರಿಗೂ ಕೂಡ ವಂದನೆಗಳನ್ನು ಅರ್ಪಿಸ. ಆರೋಗ್ಯ ನಿರೀಕ್ಷಕರಾದ ರಾಜೇಶ್ ಅವರೇ, ಕಚೇರಿ ವ್ಯವಸ್ಥಾಪಕರಾದ ಕೃಷ್ಣ ಅವರೇ, ನಮ್ಮ ಇಂಜಿನಿಯರ್ ಆದ ತುಳಸಿ ಅವರೇ, ವೇದಿಕೆ ಎಲ್ಲ ನನ್ನ ಪುರಸಭಾ ಸಿಬ್ಬಂದಿಗಳೇ, ಹಾಗೆಯೇ ಇವತ್ತಿನ ಕೇಂದ್ರ ಬಿಂದುಗಳು ನಮ್ಮ ಪೌರ ಕಾರ್ಮಿಕರು, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ AJ ಹಾಸ್ಪಿಟಲ್ನ ರಾಧಿಕಾ ಮತ್ತು ಅಭಿನವ್ ಸುವರ್ಣ, ಹಾಗೆಯೇ ಏನಪ್ಪಯ್ಯ ಹಾಸ್ಪಿಟಲ್ನಿಂದ ನಮಗೆ ಸೇವೆಯನ್ನು ನೀಡ್ತಾ ಇರುವಂಥ ಮಿಸಸ್ ಶ್ವೇತಾ ಮತ್ತು ಮೊಹಮ್ಮದ್ ಮುಕ್ತಾರ್, ಹಾಗೆಯೇ ನಮ್ಮ ಪ್ರತಿ ಕಾರ್ಯಕ್ರಮವನ್ನು ಮಾಧ್ಯಮಗಳ ಮೂಲಕ ವಿತರಿಸುತ್ತಿರುವಂತಹ ಹೊಸಕುರಲ್ನ ಆಸಿಫ್, ಹಾಗೆಯೇ ವಿಜಯವಾಣಿ ವರದಿಗಾರರಾದ ಅನ್ಸಾರ್, ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಬಹುಶಃ ಸೋಮೇಶ್ವರ ಪುರಸಭೆಯಾಗಿ 1 ವರ್ಷ ಮೇಲ್ದರ್ಜೆಗೇರಿ 1 ವರ್ಷ ಆಗಿದೆ. ಆ 1 ವರ್ಷದ ಅವಧಿಯಲ್ಲಿ ನಾವು 6 ಜನ ಪೌರ ಕಾರ್ಮಿಕರನ್ನ ಪುರಸಭೆಗೆ ಮೊದಲನೆಯದಾಗಿ ಸೇರಿಸಿಕೊಂಡಿದ್ದೇವೆ. ಎಲ್ಲಿ ಹೋದರೂ ಎಷ್ಟು ವರ್ಷದ ನಡುವೆ ಮತ್ತೆ ನೀವು ಕೆಲಸ ಮಾಡಿದರೂ ಕೂಡ ನಿಮಗೊಂದು ಅತ್ಯಂತ ಹೆಮ್ಮೆಯ ವಿಷಯ ಇರಬೇಕು. ಏನು ಅಂತ ಹೇಳಿದರೆ, ಸೋಮೇಶ್ವರ ಪುರಸಭೆಯ ಮೊತ್ತ ಮೊದಲ ಪುರಸಭೆಯ ಪೌರ ಕಾರ್ಮಿಕರು ನಾವು ಅಂತ ಹೇಳುವಂಥ ಹೆಮ್ಮೆ ನಿಮಗಿರಬೇಕು. ಇದರೊಟ್ಟಿಗೆ ಪೌರ ಕಾರ್ಮಿಕರಿಗೆ ನಾನು ಬಯಸುವುದೇನು ಅಂತ ಹೇಳಿದರೆ, ಯಾವಾಗಲೂ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ರಾಜೇಶ್ ಹೇಳ್ತಾ ಇದ್ರು, ದೇಶಕ್ಕೊಬ್ಬ ಸೈನಿಕ, ನಗರಕ್ಕೊಬ್ಬ ಪೌರ ಕಾರ್ಮಿಕ ಅಂತ. ಬಹುಶಃ ಬಹಳ ಖುಷಿಯ ವಿಷಯ ನನಗದು. ಯಾಕೆಂತ ಹೇಳಿದರೆ, ಇವತ್ತು ನಾನೊಂದು ಮುಖ್ಯಾಧಿಕಾರಿಯಾಗಿ ಒಂದು ತಿಂಗಳು ರಜೆ ಮಾಡಿದರೆ ಕೂಡ ನನ್ನ ಸಿಬ್ಬಂದಿಗಳಾದ ಕೃಷ್ಣ, ರೂಪಾ, ಶ್ರೀನಾಥ್, ಸುದೀನ್, ಹಾಗೆ ಇಂಜಿನಿಯರ್ಸ್ ರವಿನಾಥ್, ರೇಖಾ, ಸೌಮ್ಯ, ಮತ್ತು ಪ್ರೀತಿ ಮತ್ತು ಶ್ರೇಯಸ್, ಇವರೆಲ್ಲರೂ ಸೇರಿಕೊಂಡು ನಾನು ಇಲ್ಲದಿದ್ದರೂ ಕೂಡ ನಮ್ಮ ಪುರಸಭೆ ನಡೀತದೆ. ಆದರೆ ಪೌರ ಕಾರ್ಮಿಕರಾದ ನೀವು ಒಂದು ದಿನ ಫೀಲ್ಡಲ್ಲಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಆ ಕೆಲಸವನ್ನು ಮಾಡಲಿಕ್ಕೆ ಯಾರು ಕೂಡ ಬರುವುದಿಲ್ಲ. ಹಾಗಾಗಿ ನಮ್ಮ ಕೆಲಸಕ್ಕಿಂತ ನಿಮ್ಮ ಕೆಲಸ ಅತ್ಯುತ್ತಮವಾದ ಸೇವೆ. ಇದನ್ನು ಪುರಸಭೆ ಸೋಮೇಶ್ವರ ನಾವೆಲ್ಲ ಸಿಬ್ಬಂದಿಗಳು ನಿಮಗೆ ಖಂಡಿತವಾಗಿಯೂ ಅತ್ಯಂತ ಗೌರವದಿಂದ ಈ ದಿನದ ವಿಶೇಷ ಪೌರ ಕಾರ್ಮಿಕ ದಿನಾಚರಣೆಯನ್ನು ನಮ್ಮ ಇತಿಮಿತಿಯೊಳಗೆ ಉತ್ತಮವಾಗಿ ಆಚರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ನಿಮಗೆಲ್ಲರಿಗೂ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯವನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಾಗೆಯೇ ನಿಮಗೆ ಈಗಾಗಲೇ ಅನೇಕ ಇದನ್ನು ಕೊಟ್ಟಿದ್ದೇವೆ ನಾವು, ಸೇಫ್ಟಿ ಮೆಷರ್ಸ್.
ಅದನ್ನು ಕೊಟ್ಟಿದ್ದೇವೆ. ನಾನು ಮನೆಯಿಂದ ಆಫೀಸ್ಗೆ ಬರುವಾಗ ನನ್ನ ಕಣ್ಣಿರೋದು ನನ್ನ ಪೌರ ಕಾರ್ಮಿಕರು ಎಲ್ಲಿ ಕಾಣ್ತಾರೆ ಅಂತ. ಕಂಡ ಕೂಡಲೇ ನಾನು ನೋಡೋದು ನೀವು ಕೆಲಸ ಮಾಡುವ ರೀತಿಯನ್ನಲ್ಲ, ನಿಮ್ಮ ಮೈ ಮೇಲೆ ಎಷ್ಟು ಸೇಫ್ಟಿ ಮೆಷರ್ಸ್ ಎಂತ ಪರಿಕರ ನಿಮ್ಮ ದೇಹವನ್ನು ಕಾಪಾಡುವಂಥ ಎಷ್ಟು ಐಟಮ್ಗಳು ನಾವು ಕೊಟ್ಟದಿದೆ ಅಂತ ನಾನು ನೋಡೋದು. ಒಂದು ದಿನ ಮಾಸ್ಕ್ ಇಲ್ಲದಿದ್ದರೆ, ಒಂದು ದಿನ ಗ್ಲೌಸ್ ಇರುವುದಿಲ್ಲ, ಒಂದು ದಿನ ಶೂ ಇರುವುದಿಲ್ಲ, ಒಂದು ದಿನ ನಿಮ್ಮ ಯೂನಿಫಾರ್ಮೇ ಇರುವುದಿಲ್ಲ ನಿಮ್ಮ ಹತ್ರ. ನಾಳೆ ಒಂದು ದಿನ ಏನಾದರೂ ದಾರಿಯಲ್ಲಿ ಹೋಗುವವರು ಅಥವಾ ಏನಾದರೂ ವೆಹಿಕಲ್ ಏನಾದರೂ ಆಗೋದಿಲ್ಲ ಅಂಥದ್ದು ಆದ ಸಂದರ್ಭದಲ್ಲಿ ನಿಮ್ಮನ್ನು ಗುರುತಿಸುವುದು ನಿಮ್ಮ ಯೂನಿಫಾರ್ಮು, ನಿಮ್ಮ ಬ್ಯಾಜ್ಗಳು, ನೀವು ಹಾಕಿಕೊಂಡಂಥ ಗ್ಲೌಸ್ಗಳು, ಇದೆಲ್ಲ ನಿಮ್ಮನ್ನು ಪೌರ ಕಾರ್ಮಿಕರು ಅಂತ ಹೇಳುವಂತ ಗುರುತಿಸಲಿಕ್ಕೆ ನಮಗೆ ಸುಲಭ ಆಗ್ತದೆ. ಹಾಗೆಯೇ ಅತ್ಯಂತ ಗೌರವದಿಂದ ನೀವು ಈ ಎಲ್ಲ ನಾವೇನು ಕೊಟ್ಟಿದ್ದೇವೋ ಅದನ್ನು ಹಾಕಿಕೊಳ್ಳದೇ ಇದ್ರೆ ಅದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತದೆ. ಒಂದು ದಿವಸ 2 ದಿವಸ ನಿಮಗೆ ದೊಡ್ಡ ಶೂ ಹಾಕುವಾಗ ನಿಮಗೆ ಕಷ್ಟ ಆಗ್ಬೋದು, ಗ್ಲೌಸ್ ಹಾಕುವಾಗ ಬೆವರ್ಬೋದು, ಆದರೆ ದಿನ ಕಳೆದಂತೆ ನೀವು ಅದಕ್ಕೆ ಹೊಂದಿಕೊಳ್ತೀರಿ. ಹಾಗೆ ಹಾಕದೇ ಇದ್ರೆ ನಿಮಗೆ ಅದು ಮತ್ತೆ ಅಭ್ಯಾಸ ಆಗಿ ಹೋಗ್ತದೆ, ಅನೇಕ ರೋಗಗಳಿಗೆ ನೀವು ಕಾರಣರಾಗ್ತೀರಿ. ಇದು ನಮ್ಮ ಪುರಸಭೆಯ ಲಿಮಿಟ್ ಒಳಗೆ ನಮ್ಮ ಪೌರ ಕಾರ್ಮಿಕರಿಗೆ ಇಂತಹ ಅನಾರೋಗ್ಯದ ಸಮಸ್ಯೆಗಳು ಬರಬಾರ್ದು ಅಂತ ಹೇಳುವ ನಿಟ್ಟಿನಲ್ಲಿ ನಾವು ಇವತ್ತಿನ ದಿನ ಏನೆಲ್ಲ ಸರ್ಕಾರದಲ್ಲಿ ನಿಮಗೆ ಸಿಗ್ತದೆ ಅದನ್ನೆಲ್ಲ ಕೊಟ್ಟಿದ್ದೇವೆ. ಹಾಗೆಯೇ ಪ್ರತಿದಿನ ₹20 ನಿಮಗೆ ಖರ್ಚು ಮಾಡಿ ಬೆಳಗಿನ ಉಪಹಾರ ಕೂಡ ನಾವು ಕೊಡ್ತಾ ಇದ್ದೇವೆ. ಜೊತೆಗೆ ಸರ್ಕಾರದಿಂದ ಏನೆಲ್ಲ ಸವಲತ್ತುಗಳಾಗಲಿ, ನಿಮ್ಮ ESI PF ಆಗಲಿ, ನಿಮ್ಮ ಸ್ಯಾಲ್ರಿ ಆಗಿರ್ಬೋದು, ನಮ್ಮ ಇಷ್ಟು ಜನ ಸಿಬ್ಬಂದಿಗಳು ಅಂದರೆ ಗ್ರಾಮ ಪಂಚಾಯತಿಯಿಂದ ಮೇಲ್ದರ್ಜೆಗೇರಿದ 5-6 ಸಿಬ್ಬಂದಿಗಳು ಏನಿದ್ದಾರೆ ಅವರಿಗಿಂತ ಜಾಸ್ತಿ ಸಂಬಳವನ್ನು ಕೂಡ ಸರ್ಕಾರ ನಿಮಗೆ ನಿಗದಿಪಡಿಸಿದೆ. ಹಾಗಾಗಿ ಆ ಸಂಬಳ ತಗೊಳ್ಳುವಾಗ ನಾವು ನಮ್ಮ ಕೆಲಸದ ಮೇಲೆ ಶ್ರದ್ಧೆ ಮತ್ತು ಆಸಕ್ತಿಯಿಂದ ನಾವು ಮಾಡಬೇಕು. ಹಾಗೆಯೇ ವೇಳೆಯನ್ನು ಕೂಡ ಸಮಯವನ್ನು ಕೂಡ ಶಿಸ್ತುಬದ್ಧವಾಗಿ ನಡೆಸಬೇಕು. ಸರ್ಕಾರದ ಮಟ್ಟದಲ್ಲಿ ಆಸ್ ಎ ಚೀಫ್ ಆಫೀಸರ್ ಆಗಿ, ಮುಖ್ಯಾಧಿಕಾರಿಯಾಗಿ ನಿಮಗೆ ನಾವು ಏನೆಲ್ಲ ಸೇವೆಗಳನ್ನು ಕೊಡಬೇಕು ಅದನ್ನೆಲ್ಲ ಖಂಡಿತವಾಗಿಯೂ ಒಬ್ಬ ಚೀಫ್ ಆಫೀಸರ್ ಆಗಿ ನಾನು ಮಾಡಲಿಕ್ಕೆ ಯಾವಾಗಲೂ ನಾನು ಸಿದ್ಧ ಅಂತ ಹೇಳ್ತಾ, ಆದರೆ ಕೆಲವು ವೇಳೆ ನಿಮ್ಮ ರೂಲ್ಸ್ಗಳನ್ನು ನೀವು ಬಿಟ್ಟಾಗ ಮುಖ್ಯಾಧಿಕಾರಿಯಾಗಿ ನಾನು ಕೆಲವೊಂದು ಹೆಜ್ಜೆಗಳನ್ನು ತಗೊಳ್ಬೇಕು. ಆ ಹೆಜ್ಜೆಗಳನ್ನು ತಗೊಳ್ಳಿಕ್ಕೆ ನೀವು ನನಗೆ ಆಸ್ಪದ ಕೊಡುವುದಿಲ್ಲ ಅಂತ ನಾನು ಭಾವಿಸ್ತೇನೆ. ಒಟ್ಟಾಗಿ ಹೇಳಬೇಕಂದ್ರೆ ಇನ್ನೂ ಕೂಡ 17 ಜನ ಟೋಟಲ್ 17 ಜನರನ್ನ ನಮಗೆ ಪೌರ ಕಾರ್ಮಿಕರನ್ನಾಗಿ ತಗೊಳ್ಳಿಕ್ಕೆ ಅಗತ್ಯ ಇದೆ. ಈಗ ಇನ್ನೇನು DPR ತಯಾರಿಯ ಹಂತದಲ್ಲಿದೆ. ಅದಾದ ಕೂಡಲೇ ಪೂರ್ಣ ಪ್ರಮಾಣದಲ್ಲಿ ನಾವು ಪೌರ ಕಾರ್ಮಿಕರನ್ನ ಇಲ್ಲಿ ನೇಮಕ ಮಾಡ್ತೇವೆ. 23 ವಾರ್ಡಲ್ಲಿ ಕೂಡ ಕಸ ವಿಂಗಡಣೆಯನ್ನ ಜವಾಬ್ದಾರಿಯನ್ನ ನಾವು ತಗೊಂಡು ಸ್ವಚ್ಛ ಸುಂದರ ಸೋಮೇಶ್ವರ ಇದು ನಮ್ಮದಾಗಬೇಕು ಅಂತ ಹೇಳುವ ಪೂರ್ಣ ಕಲ್ಪನೆಗೆ ರೂವಾರಿಗಳೇ ನೀವು, ನಿಮ್ಮಿಂದ ಹೆಚ್ಚಿನ ಸೇವೆಯನ್ನು ನಾವು ಬಯಸ್ತಾ ಇದ್ದೇವೆ. ಹಾಗೆ ಇಷ್ಟು ಸಮಯ ನಮಗೆ ನೀವು ಸೇವೆಯನ್ನು ಕೊಟ್ಟಿದ್ದೀರಿ, ಸುಮಾರು 2-3 ತಿಂಗಳಾಗ್ತಾ ಉಂಟು. ನಿಮ್ಮ ಸಂಬಳದಲ್ಲಿ ಕೂಡ ಹಾಗೆ 1 ವಾರದ ಒಳಗೆ ಪ್ರತಿ ತಿಂಗಳ ಮೊದಲಿನ ವಾರದಲ್ಲಿ ನಾವು ನಿಮ್ಮ ಸಂಬಳವನ್ನು ಕೂಡ ಯಥಾವತ್ತಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕುವ ಮೂಲಕ ನಾವು ವ್ಯವಸ್ಥೆಯನ್ನ ಮಾಡಿದ್ದೇವೆ. ಮುಂದೆ ಕೂಡ ನಿಮಗೆ ಸಿಗುವಂತ ಎಲ್ಲ ಸೌಲಭ್ಯಗಳನ್ನು ನೀಡಲಿಕ್ಕೆ ಪುರಸಭೆ ಸೋಮೇಶ್ವರ ಯಾವಾಗಲೂ ಸಿದ್ಧವಾಗಿದೆ ಅಂತ ಹೇಳ್ತಾ, ಈಗಾಗಲೇ ನಿಮಗೆ ಆರೋಗ್ಯದ ತಪಾಸಣೆಯನ್ನು ನಾವು ಮಾಡಿದ್ದೇವೆ. ಏನಪ್ಪಯ್ಯ ಹಾಸ್ಪಿಟಲ್ನವರು ನಮಗೆ ಪ್ರತಿಯೊಂದು ಕೋವಿಡ್ ಪ್ರಾರಂಭ ಆದಲ್ಲಿಂದ ಇವತ್ತಿನವರೆಗೆ ಅವರ ಸೇವೆಯನ್ನು ಬಹಳ ಯಶಸ್ವಿಯಾಗಿ ನೀಡಿದ್ದಾರೆ. ಇವತ್ತು ಸೋಮೇಶ್ವರ ಪುರಸಭೆಯ ವ್ಯಾಪ್ತಿಯಲ್ಲಿ ಕೋವಿಡ್ ನಿಯಂತ್ರಣದಲ್ಲಿ ಇದೆ ಅಂತ ಹೇಳಿದರೆ ಬಹುಶಃ ನಮಗಿಂತಲೂ ಜಾಸ್ತಿ ಪ್ರಯತ್ನ ಪಟ್ಟವರು ಏನಪ್ಪಯ್ಯ ಹಾಸ್ಪಿಟಲ್ನ ಸಿಬ್ಬಂದಿಗಳು ನಮ್ಮೊಟ್ಟಿಗಿದ್ದಾರೆ. ರಾಧಿಕಾ, ಇವರು ಮಿಸಸ್ ಶ್ವೇತಾ ಮತ್ತು ಮೊಹಮ್ಮದ್ ಮುಕ್ತಾರ್, ಇವರು ಬಂದು ನನ್ನಿನ್ನೊಂದು ಹೂವನ್ನು ಸ್ವೀಕರಿಸಬೇಕು. ನಿಮ್ಮ ಸೇವೆಗೆ ಖಂಡಿತ ನಾವು ಆಭಾರಿಗಳಾಗಿದ್ದೇವೆ. ಮುಂದೆ ಕೂಡ ನಿಮ್ಮ ಸೇವೆಯನ್ನ ನಾವು ಗುರುತಿಸಿಕೊಳ್ಳುವವರಿದ್ದಾರೆ ಅಂತ ಹೇಳ್ತಾ ಒಂದು ನಮ್ಮ ಗೌರವದ ಸಂಕೇತವಾಗಿ ಒಂದು ಹೂವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ.
ಈಗಾಗಲೇ ನಿಮಗೆ ಈ ಪೌರಕಾರ್ಮಿಕ ದಿನಾಚರಣೆಯ ಅಂಗವಾಗಿ ನಾವು ಕೋವಿಡ್ ಟೆಸ್ಟನ್ನು ಕೂಡ 6 ಮಂದಿಗೆ ಮಾಡಿದ್ದೇವೆ. ದೇವರಿಗೆ ಒಳ್ಳೆಯ ಒಂದು ನಮಸ್ಕಾರವನ್ನು ಕೂಡ ನಾವೆಲ್ಲ ಸಿಬ್ಬಂದಿಗಳು ಸೇರಿ ಹಾಕಿದ್ದೇವೆ. ಯಾಕೆ ಅಂತ ಹೇಳಿದರೆ ಯಾರಿಗೂ ನಮ್ಮ ಪೌರಕಾರ್ಮಿಕರು ಯಾರಿಗೂ ಕೋವಿಡ್ ಎಫೆಕ್ಟ್ ಆಗಲಿಲ್ಲ. ಅದು ದೇವರ ದಯ. ನೀವು ಮಾಡುವ ಒಳ್ಳೆಯ ಸೇವೆಯಿಂದಾಗಿ ನಿಮಗೆ ಯಾವುದೇ ಅನಾರೋಗ್ಯದ ಸಮಸ್ಯೆಗಳು ಬರಲಿಲ್ಲ. ಹಾಗೆಯೇ ಜನರಲ್ ಹೆಲ್ತ್ ಚೆಕಪ್ ಅನ್ನು ಕೂಡ ಮಾಡಿದ್ದೇವೆ. ಒಬ್ರು ಇಬ್ಬರಿಗೇನೋ ಡಾಕ್ಟರ್ಸ್ ಅಲ್ಲಿಗೆ ಬರ್ಲಿಕ್ಕೆ ಹೇಳಿದ್ದಾರೆ. ನೀವು ನಿಮ್ಮ ಆರೋಗ್ಯವನ್ನು ಕೂಡ ಅಲ್ಲಿ ಹೋಗಿ ಸುಧಾರಿಸಿಕೊಳ್ಬೇಕು. ಹಾಗೆಯೇ ಆಟೋಟ ಸ್ಪರ್ಧೆಗಳನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಬಹಳ ಯಶಸ್ವಿಯಾಗಿ ಆಟೋಟ ಸ್ಪರ್ಧೆಗಳು ನಮ್ಮ ಸಿಬ್ಬಂದಿಗಳು ಕೂಡ ನಿಮ್ಮೊಟ್ಟಿಗೆ ಒಬ್ಬರಾಗಿ ಆಟೋಟವನ್ನು ನಡೆಸಿಕೊಟ್ಟಿದ್ದಾರೆ. ಹಾಗೆ ಇವತ್ತಿನ ದಿನ ನಿಮ್ಮ ದಿನ. ನಿಮ್ಮನ್ನು ಇವತ್ತು ನಾವು ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ. ಇವತ್ತು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಇಲ್ಲಿದ್ದು ಇಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದನ್ನೆಲ್ಲ ನೀವು ಸ್ವೀಕರಿಸಿಕೊಂಡು ಮಧ್ಯಾಹ್ನ ನಂತರ ನಿಮ್ಮ ಮಕ್ಕಳು ಮನೆಯವರೊಂದಿಗೆ ಒಂದು ಒಳ್ಳೆಯ ಔಟಿಂಗನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆಯೇ ಈ ಕಾರ್ಯಕ್ರಮವನ್ನು ಇಲ್ಲಿ ನಾನು ಆಯೋಜಿಸಬೇಕಿದ್ರೆ ಬಹುಶಃ ನನ್ನ ಸಿಬ್ಬಂದಿಗಳು ಬಗ್ಗೆ ನಾನು ಹೇಳಲೇಬೇಕು. ಯಾಕೆಂತ ಹೇಳಿದರೆ ಯಾವುದೇ ತುರ್ತು ಸಂದರ್ಭದಲ್ಲಿ ಅದು ಆದಿತ್ಯವಾರ ಆಗಿರ್ಬೋದು, ಶನಿವಾರ ಆಗಿರ್ಬೋದು, ಸರ್ಕಾರಿ ರಜೆಗಳಾಗಿರ್ಬೋದು, ಯಾರೊಬ್ಬರಿಗೂ ನಾನು ಫೋನ್ ಮಾಡಿದಾಗ ಯಾರೊಬ್ಬರು ಕೂಡ ಇಷ್ಟು ದಿನ ನನ್ನ ಸೇವೆಗೆ ಸಿಗದೇ ಇಲ್ಲ. ಹೀಗಾಗಿ ಈ ಎಲ್ಲ ಕಾರ್ಯಕ್ರಮವನ್ನು ಇಲ್ಲಿ ಅರೇಂಜ್ ಮಾಡಿದಂಥ ರೂಪ ಆಗಿರ್ಬೋದು, ರಾಜೇಶ್ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಶ್ರೀನಾಥ್, ಸುದೀನ್, ರೇಖಾ, ಸೌಮ್ಯ, ಪ್ರೀತಿ ಮತ್ತು ಶ್ರೇಯಸ್. ಮುಖ್ಯವಾಗಿ ಶ್ರೇಯಸ್ ಅವನು ಇವತ್ತು ಟ್ರೈನಿಂಗ್ ಹೋಗಿದ್ದಾನೆ, ಇನ್ನೇನೋ ಬರ್ತಾರೆ. ಅವರು ಎಲ್ಲರಿಗೂ, ಎಲ್ಲ ಸಿಬ್ಬಂದಿಗಳಿಗೆ ಕೂಡ ನಾನು ಆಭಾರಿಯಾಗಿದ್ದೇನೆ. ನಿಮ್ಮ ಸೇವೆ ಇಲ್ಲದಿದ್ದರೆ ಖಂಡಿತ ನೀವು ಕೊಡುವಂಥ ಒಂದು ಡ್ಯೂಟಿ ಕರ್ತವ್ಯ ಏನಿದೆ ಅದಕ್ಕಿಂತ ಜಾಸ್ತಿನೇ ನೀವು ಮಾಡ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ನಾನು ಮುಖ್ಯ ಅಧಿಕಾರಿಯಾಗಿ ವಂದನೆಗಳನ್ನು ಹೇಳ್ತಾ ಇವತ್ತಿನ ದಿನ ಒಳ್ಳೆಯದಾಗಲಿ ನಿಮಗೆಲ್ಲ ಅಂತ ಹೇಳ್ತಾ, ಹಾಗೆಯೇ ಕಾವೇರಿ ಲಯನ್ಸ್ ಕ್ಲಬ್ನವರು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅಲ್ಲಿ ಗಿಡ ನೀವು ನೋಡ್ತಾ ಇದ್ದೀರಿ, ತರಕಾರಿಗಳು ಅವರು ಕಾಯ್ತಾ ಇದ್ದೇವೆ, ನಾವು ಕಾಯ್ತಾ ಇದ್ದೇವೆ. ಅದು ಯಾವಾಗ ತರಕಾರಿ ಬರ್ತದೆ ಅಂತ ಹೇಳೋದು. ಅದು ಅಲ್ಲದೆ ನಾವೇನು ಕೇಳಿಕೊಂಡಾಗ ಕೂಡ ನಮಗೆ ಕಾವೇರಿ ಲಯನ್ಸ್ ಕ್ಲಬ್ಬಿನ ಡಾಕ್ಟರ್ ಕಲ್ಪನಾ ಮತ್ತು ಅವರ ತಂಡ ಪೂರ್ತಿ ಸಹಾಯವನ್ನು ನೀಡಿದೆ. ನಿಮ್ಮ ಸೇವೆಯನ್ನು ನಾವು ಇನ್ನೂ ಅಪೇಕ್ಷೆ ಮಾಡ್ತೇವೆ. ಇವತ್ತಿನೆಲ್ಲ ನಿಮಗೆ ನಮ್ಮ ಪೌರಕಾರ್ಮಿಕರಿಗೆ ಹಾನರಿಂಗ್ದು ಶಾಲ್ ಹಾಗೆಯೇ ಬಹುಮಾನಗಳ ಪ್ರಾಯೋಜಕರು ಕೂಡ ಅವರಾಗಿ ನಮಗೆ ಸಹಕರಿಸಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಹೇಳ್ತಾ, ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ಕೂಡ ನಮ್ಮ ಅಭಿನಂದನೆಗಳನ್ನು ಕೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಅವ್ರ ಜೊತೆ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಪ್ರತಿಯೊಂದು ಸಲ ಕೂಡ ನಮ್ಗೆ ಏನಾದ್ರು ಕಾರ್ಯಕ್ರಮ ಇದ್ದಾಗ ಅವರೇ ಮುಂದುವರೆಸಿ ಎಲ್ಲ ಮಾಡ್ತಾ ಇದ್ದಾರೆ. ನಾವು ನಿಜವಾಗ್ಲೂ ಅವರಿಗೆ ಕೃತಜ್ಞತೆಯನ್ನು ಸಿಬ್ಬಂದಿ ಎಲ್ಲರ ಪರವಾಗಿ ಅವ್ರ ಕೃತಜ್ಞತೆ ಅರ್ಪಿಸ್ತಾ ಇದ್ದೇನೆ. ನಮ್ಮ ಕಾವೇರಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಲಿ ಅವರ ತಂಡ ಎಲ್ಲರಿಗೂ ಕೂಡ ನಾನು ಪುರಸಭೆ ವತಿಯಿಂದ ಹಾಗೂ ನಮ್ಮ ಸಿಬ್ಬಂದಿ ವರ್ಗದಿಂದ ಪ್ರತ್ಯೇಕವಾಗಿ ಅವರಿಗೆ ಹಾರ್ದಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ, ಇವರಿಗೂ ಪತ್ರಿಕೆಯವರಿಗೂ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕ ಹಾಗೂ ಪುರಸಭೆಯ ವತಿಯಿಂದ ಹಾರ್ದಿಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ.